ವಿಶ್ವದಲ್ಲಿ ಡೆಡ್ಲಿ ಕೊರೋನಾ ತಾಂಡವಾಡ್ತಾ ಇದೆ. ಈ ವೈರಸ್ ಜಾತಿ, ಧರ್ಮ, ಸಂಬಂಧ, ಸ್ನೇಹ ಎಲ್ಲವನ್ನೂ ಮೀರಿ ಜನರ ಜೀವನದ ಜೊತೆ ಆಟವಾಡ್ತಾ ಇದೆ. ತಮ್ಮ ಆತ್ಮೀಯರ ಜೊತೆಯೂ ಕಾಲ ಕಳೆಯಲು ಯೋಚಿಸಬೇಕಾಗಿರುವಂತಹ ಪರಿಸ್ಥಿತಿಯನ್ನು ತಂದೊಡ್ಡಿದೆ. ಈ ಮಧ್ಯೆ ಮಂಗಳೂರಿನ ಕೊರೋನಾ ಸೋಂಕಿತ ಹಸುಗೂಸು ಮತ್ತು ತಾಯಿಯ ಕತೆ ಮನಕಲುಕುವಂತಿದೆ. ಒಂದೆಡೆ ಕೋವಿಡ್-19 ಇಂದ ಬಳಲುತ್ತಿರುವ ಕಂದಮ್ಮ, ಮತ್ತೊಂದೆಡೆ ರೋಗ ಹರಡುವ ಭೀತಿಯಿದ್ರೂ ಲೆಕ್ಕಿಸದೆ ಹಾಲುಣಿಸುತ್ತಿರುವ ತಾಯಿ. ಮಂಗಳೂರಿನಲ್ಲಿ ಕಂಡುಬಂದ ಮನಕಲಕುವ ಘಟನೆ ಇದು. ಹೌದು, 10 ತಿಂಗಳ ಮಗುವಿಗೆ ಕೊರೋನಾ ಸೋಂಕು ತಗುಲಿದ್ದು ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಗುವಿಗೆ ಕೊರೋನಾ ಸೋಂಕು ತಗುಲಿರೋದು ದೃಢಪಟ್ಟಿದ್ರೂ ಕೂಡ ಕಂದಮ್ಮನಿಗೆ ಎದೆ ಹಾಲು ನೀಡೋದನ್ನ ಮಾತ್ರ ತಾಯಿ ನಿಲ್ಲಿಸಿಲ್ಲ. ಕೇರಳಕ್ಕೆ ಹೋದಾಗ ಮಗುವಿಗೆ ಕೊರೋನಾ ಸೋಂಕು ತಗುಲಿತ್ತು. ಹೀಗಾಗಿ ಐಸೋಲೇಷನ್ ವಾರ್ಡ್ನಲ್ಲಿ ಇಟ್ಟು ಮಗುವಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದ್ರೆ ಅಮ್ಮನ ಎದೆ ಹಾಲು ಕುಡಿದ್ರೆ ಮಾತ್ರ ಮಗುವಿನ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಹೀಗಾಗಿ ರೋಗವನ್ನು ಲೆಕ್ಕಿಸದೆ ಮಗುವಿಗೆ ತಾಯಿ ಎದೆ ಹಾಲು ಕುಡಿಸ್ತಿದ್ದಾರೆ. ವೈದ್ಯರ ತೀವ್ರ ನಿಗಾದ ಜೊತೆಗೆ ಮಗುವಿಗೆ ಅಮ್ಮನ ಆರೈಕೆಯೂ ಅಷ್ಟೇ ಅಗತ್ಯವಾಗಿದೆ. ಹಾಗಾಗಿ ಮಗುವಿಗೆ ಅಮ್ಮನೇ ವೈದ್ಯರಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಅಮ್ಮನ ಆರೈಕೆ ಅಗತ್ಯ ಇರೋದ್ರಿಂದ ತಾಯಿಯನ್ನ ಮಗುವಿನಿಂದ ವೈದ್ಯರು ಬೇರ್ಪಡಿಸಿಲ್ಲ. ಕಂದನ ಜೊತೆಗೆ ಇರೋದಕ್ಕೆ ಐಸೋಲೇಷನ್ ವಾರ್ಡ್ನಲ್ಲಿ ತಾಯಿ ಮತ್ತು ಅಜ್ಜಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಮಗುವಿನ ಜೊತೆ ತಾಯಿ ಮತ್ತು ಅಜ್ಜಿಯ ಆರೋಗ್ಯದ ಮೇಲೂ ಅಧಿಕಾರಿಗಳು ನಿಗಾ ಇಟ್ಟಿದ್ದಾರೆ. ಇನ್ನು ಐಸೋಲೇಷನ್ ವಾರ್ಡ್ಗೆ ತೆರಳುವಾಗ ಮಗುವಿನ ತಾಯಿ ಮತ್ತು ಅಜ್ಜಿ ವೈದ್ಯಕೀಯ ರಕ್ಷಣಾ ಸಾಮಗ್ರಿಗಳು ಅಂದ್ರೆ PPE ಕಿಟ್ಗಳನ್ನ ಕಡ್ಡಾಯವಾಗಿ ಧರಿಸಬೇಕು. ಮಗು ಹೆಚ್ಚು ತಾಯಿ ಜೊತೆ ಇರೋದಕ್ಕೆ ಬಯಸುತ್ತೆ. ತಾಯಿಯ ಬೆಚ್ಚಗೆ ಅಪ್ಪುಗೆ ಇದ್ದಷ್ಟು ಮಗುವಿನ ಆರೋಗ್ಯ ಸ್ಥಿರವಾಗಿರುತ್ತೆ. ಹಾಗಾಗಿ ತಾಯಿಗೆ ವೈದ್ಯಾಧಿಕಾರಿಗಳು ಹೆಚ್ಚು ಷರತ್ತುಗಳನ್ನ ವಿಧಿಸಿಲ್ಲ. ತಾಯಿ ಮತ್ತು ಅಜ್ಜಿ ನಿರಂತರವಾಗಿ ಮಗುವಿನ ಸಂಪರ್ಕದಲ್ಲಿರೋದ್ರಿಂದ ಇಬ್ಬರ ಗಂಟಲ ದ್ರವ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ. ಆದ್ರೆ ಅವರಿಬ್ಬರಿಗೂ ಸೋಂಕು ತಗುಲಿಲ್ಲ ಅನ್ನೋದು ವರದಿಯಿಂದ ಗೊತ್ತಾಗಿದೆ. ಒಟ್ಟಾರೆ ಮುದ್ದು ಕಂದಮ್ಮನಿಗಾಗಿ ತಾಯಿಯ ಈ ತ್ಯಾಗ ಮನ ಮಿಡಿತಾ ಇದೆ.